ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಭಗತ್ ಶಾಖೆ ಹಿಂದೂ ಧಾರ್ಮಿಕ ಸೇವಾ ಸಮಿತಿ ಕೊಟ್ಟಾರಾಯತರ ವತಿಯಿಂದ ಬಡವರ್ಗದ ಜನತೆಗೆ ಸಹಾಯವಾಗುವ ನಿಟ್ಟಿನಲ್ಲಿ ಉಚಿತವಾಗಿ ಆಯುಷ್ಮಾನ್ ನೋಂದಣಿ ಮತ್ತು ಕಾರ್ಡ್ ಒದಗಿಸುವ ಕಾರ್ಯಕ್ರಮ ಕೋಡಿಕಲ್ನ ಶ್ರೀ ಕುರುವಂಬ ರಾಜರಾಜೇಶ್ವರಿ ದೇವಸ್ಥಾನದಲ್ಲಿ ಜರುಗಿತು। ಹಿಂದೂ ಧಾರ್ಮಿಕ ಸೇವಾ ಸಮಿತಿಯ ಕೊಟ್ಟಾರಾಯದರ ಅಧ್ಯಕ್ಷ ಸುನಿಲ್ ಪಾಲ್ಥಾಡಿ ಅವರ ನೇತೃತ್ವದಲ್ಲಿ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಭಗತ್ ಶಾಖೆ ಇವುಗಳ ಸಹಕಾರದಲ್ಲಿ 2 ದಿನಗಳ ಕಾಲ ಆಯುಷ್ಮಾನ್ ನೋಂದಣಿ ಮಾಡಿ ಸ್ಥಳದಲ್ಲಿಯೇ ಸ್ಮಾರ್ಟ್ ಕಾರ್ಡ್ ಕೊಡುವ ವ್ಯವಸ್ಥೆಯನ್ನ ಮಾಡಲಾಗಿತ್ತು। ಕರ್ನಾಟಕ ವನಾಧಿಕಾರಿಗಳು ತಾಂತ್ರಿಕ ವ್ಯವಸ್ಥೆಯನ್ನ ಮಾಡಿ ಸಹಕಾರವನ್ನ ನೀಡಿದ್ರು। ವೃದ್ಧರಿಂದ ಹಿಡಿದು ಮಕ್ಕಳವರೆಗೆ ಆಗಮಿಸಿ ಸರ್ಕಾರದಿಂದ ಸಿಗುವ ಉಚಿತ ಚಿಕಿತ್ಸೆಗೆ ಬೇಕಾಗಿರುವ ಆಯುಷ್ಮಾನ್ ಸೌಲಭ್ಯವನ್ನ ಪಡೆದುಕೊಂಡರು। ಕಾರ್ಯಕ್ರಮವನ್ನ ವಿಶ್ವ ಹಿಂದೂ ಪರಿಷತ್ ಇದರ ಜಿಲ್ಲಾ ಉಪಾಧ್ಯಕ್ಷರಾದ ವಾಸುದೇವ್ ಗೌಡ ಅವರು ಉದ್ಘಾಟಿಸಿದರು। ಈ ಒಂದು ಸತ್ಪ್ರ ಯೋಜಕ ಯೋಜನೆ ಇದನ್ನು ಹಮ್ಮಿಕೊಂಡು ಇವತ್ತು ನಮ್ಮ ಮಂಗಳೂರು ಜನತೆಗೆ ಒಂದು ಜೀವನ ಪರ್ಯಂತ ಕಾನೂನು ಪ್ರಕಾರ ಕೇಂದ್ರ ಸರ್ಕಾರದ ಆಶಯದಂತೆ ಒಂದು ನೆರವೇರಿಸಿಕೊಡುವಂತಹ ಒಂದು ವ್ಯವಸ್ಥೆಯನ್ನು ಹಮ್ಮಿಕೊಂಡು ನಿನ್ನೆಯಿಂದ ಮತ್ತು ಇವತ್ತು ಕೂಡ ಬಹುಶಃ ಸುಮಾರು 1000 ಹತ್ತಿರ ದಾಟಿದ್ದು ಕಾಣುತ್ತೆ। ಈಗಾಗಲೇ ಇನ್ನೂ ಸಾಯಂಕಾಲ ಆಗುವಾಗ ನಾವು ನೋಡ್ತಾ ಇದ್ದೇವೆ। ಅದು ಕೂಡ ಒಂದು ಮುಖ್ಯವಾಗಿ ನಮ್ಮ ಬೃಹತ್ ಶಾಖೆ ಕೊಟ್ಟಾರ ಈ ಒಂದು ಕಾರ್ಯಕ್ರಮ ಭಾರತವನ್ನು ಪ್ರೀತಿಸುವಂತ ಎಲ್ಲ ಸತ್ಪ್ರಜೆಗಳಿಗೆ, ಅದು ಜಾತಿ ಮತ ಧರ್ಮ ಪಂಥ ಭೇದ ಯಾವುದನ್ನೂ ಅಲ್ಲಲ್ಲಿ ಕಾಣಿಸದೆ ಇವತ್ತು ಕೊಡುವಂತ ಒಂದು ಈ ಸತ್ಕಾರ್ಯ। ಕಾರ್ಪೊರೇಟರ್ಗಳಾದ ಮನೋಜ್, ಜಯಲಕ್ಷ್ಮಿ, ಪ್ರಖಂಡ ವಿಶ್ವ ಹಿಂದೂ ಪರಿಷತ್ನ ಅಧ್ಯಕ್ಷ ವಸಂತ್ ಶೇಟ್, ಹಿಂದೂ ಧಾರ್ಮಿಕ ಸೇವಾ ಸಮಿತಿ ಅಧ್ಯಕ್ಷ ಸುನಿಲ್ ಪಾತಾಡಿ, ವಿಎಚ್ಪಿ ಕೊಟ್ಟಾರ ಶಾಖೆಯ ಅಧ್ಯಕ್ಷ ಲೋಕೇಶ್, ಬಜರಂಗ ದಳ ಕೊಟ್ಟಾರ ಶಾಖೆಯ ಸಂಚಾಲಕ ರಾಕೇಶ್, ಅಮಿತ್ ಪಾಲ್ಧಾಡಿ, ಅವಿನಾಶ್, ವಿವಿಧ ಸಂಘಟನೆಯ ಪದಾಧಿಕಾರಿಗಳು ಉಪಸ್ಥಿತರಿದ್ದರು।